ಮೇಲೂ ನಮ್ಮ ಕುಡ್ಲ ತುಳು ವಾರ್ತೆಲು ಓಟದ ಪ್ರಣಾಳಿಕೆಡು ಭರವಸೆ ಕೋರ್ನಂಚ ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರನು ಮಂಡಳಿಯಾದ ಮಲ್ತದೆ ಅಧಿಕಾರ ಕೊರ್ತುನೊಂದು ಮಂಡಳಿದ ಹೊಸ ಗುರುಕಾರಿ ಎಂ.ಎ. ಗಫೂರ್ ಪಂತೇರ ಆರು ಕುಡ್ಲಡು ಅಧಿಕಾರದೇ ತೊಂಡೇರು. ಕರಾವಳಿ ಅಭಿವೃದ್ಧಿ ಮಂಡಳಿದ ಹೊಸ ಗುರುಕಾರರಾದ ಉಡುಪಿ ಜಿಲ್ಲೆದ ಕಾಂಗ್ರೆಸ್ ನಾಯಕ ಎಂ.ಎ. ಗಫೂರ್ ಕುಡ್ಲದ ಕುದ್ಮುಲ್ ರಂಗರಾವಪುರ ಭವನದ ಮಿನಿ ಸಭಾಂಗಣಡು ಸೋಮವಾರ ಅಧಿಕಾರದೇ ತೊಂಡೇರು. ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಕಾರ್ಯಕ್ರಮ ಉದ್ದೀಪನ ಮಂತ್ರಿ ಎಂ.ಎ. ಗಫೂರ್ ಅಧಿಕಾರದೇ ತಂದು ದಸ್ಕತ್ ಪಾಡ್ದು ದಾಖಲಿನ ಮಂಡಳಿದ ಕಾರ್ಯಂತಿರು ಪ್ರದೀಪ್ ಡಿಸೋಜಿರಿ ಕೊರಿಯರು. ಈ ಪೊರ್ತುಡು ಗಫೂರ್ ಪಾತಿರ್ದು ರಾಜ್ಯ ಸರ್ಕಾರ ಓಟದ ಪ್ರಣಾಳಿಕೆಡು ಭರವಸೆ ಕುರ್ನಂಚ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರನು ಅಭಿವೃದ್ಧಿ ಮಂಡಳಿಯಾದ ಶಾಸನ ಮಲ್ತದು ಅಧಿಕಾರ ಕೊರ್ತುಂಡು ಅಗತ್ಯ ನೀತಿ ನಿಯಮನ ಜಾರಿದ ಒಟ್ಟುಗೂ ಮಂಡಳಿ ಕಾರ್ಯ ಮಲ್ಪೆರ ಉಂಡು. ಕರಾವಳಿ ಜಿಲ್ಲೆಲಿನ ಈ ದುಂಬುದ ಮಾತಾ ಜವಾಬ್ದಾರಿ ಮಂತ್ರಿಯರ್ನ ಒಟ್ಟುಗೂ ಎತ್ತಿದ ಮಂತ್ರಿಯರ್ನ ಮಾರ್ಗದರ್ಶನ ಸಲಹೆದ ಒಟ್ಟುಗೂ ಮಾಸ್ಟರ್ ಪ್ಲಾನ್ ತಯಾರು ಮಲ್ತೊಂದು ತಲಪಾಡಿಡಿದು ಕಾರವರ ಮುಟ್ಟದ 350 ಕಿಲೋಮೀಟರ್ ಸುತ್ತದ ಕರಾವಳಿದ ಅಭಿವೃದ್ಧಿಗೆ ಹೊಂದುದು ಕಾರ್ಯಮಲ್ಪ ಎಂದು ಭರವಸೆ ಕೊರಿಯರು. ಮಂತ್ರಿ ಮಧು ಬಂಗಾರಪ್ಪ ಪತಿರ್ದು ಎಂ.ಎ. ಗಫೂರರ್ನ ಪಕ್ಷನಿಷ್ಠೆ ಬೊಕ್ಕ ಸೇವೆಗೆ ಈ ಮರ್ಯಾದೆ ಸಂದತಂಡು ಮಹಾತ್ಮ ಗಾಂಧಿನ ಮರಪುನ ಅಪಪ್ರಚಾರ ಮಲ್ಪನ ಇತ್ಯದ ಕಾಲಡು ರಾಜ್ಯಡು ಗಾಂಧಿ ನೆಂಪು ಶಾಶ್ವತ ಮಲ್ಪೆರೆ ಮಾತಾ ಪತ್ತರೆ ಕೋಟಿ ಪಾಠ ಬುಕ್ಲೆಡು ಮಹಾತ್ಮ ಗಾಂಧೀಜಿಯರ್ನ ಫೋಟೋ ಸಂವಿಧಾನ ಪೀಠಿಕೆನ ಅಚ್ಚಿಪಾಡ್ದಂಡು ಗಾಂಧಿನಿ ವಿರೋಧ ಮಲ್ಪನಕ್ಲಿನ ಇಲ್ಲಡ್ಲ ಗಾಂಧಿನಿ ನೆಂಪು ಮಲ್ಪನ ಕಾರ್ಯ ಬರವು ಇಲಾಖೆಡ್ದು ರಾಜ್ಯ ಸರ್ಕಾರ ಮಲ್ತದು ನಿಂದು ಪಂಡೇರು. ದುಂಬುದ ಮಂತ್ರಿಯರೈನ ವಿನಯ್ ಕುಮಾರ್ ಸೊರಕೆ, ಬಿರಮನಾಥ ರೈ, ವಿಧಾನ ಪರಿಷತ್ ಸದಸ್ಯರೈನ ಐವನ್ ಡಿಸೋಜಾ, ಡಾ ಮಂಜುನಾಥ ಭಂಡಾರಿ, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರುಕಾರ್ದಿ ಮಮತಾ ಡಿ.ಎಸ್. ಗಟ್ಟಿ, ಕುಡ್ಲನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಸದಾಶಿವ ಉಳ್ಳಾಲ, ದುಂಬುದ ಶಾಸಕರು ಜೆ.ಆರ್. ಲೋಬು, ನಾಯಕರೈನ ಜಯಪ್ರಕಾಶ್ ಹೆಗ್ಡೆ, ಪದ್ಮರಾಜ್ ಆರ್. ಪೂಜಾರಿ, ಚೇತನ್ ಬೆಂಗ್ರೆ, ಶಾಲೆಟ್ ಪಿಂಟೋ, ಲಾವಣ್ಯ ಬಲ್ಲಾಳ್, ಪ್ರತಿಭಾ ಕುಳಾಯಿ, ಟಿ.ಎಂ. ಶಾಹೀದ್, ವಿಶ್ವಾಸ್ ಕುಮಾರ್ ದಾಸ್, ಅಶೋಕ್ ಕೊಡವೂರು, ಮಂಜುನಾಥ್ ಪ್ರಸಾದ್ ರಾಜ್ ಕಾಂಚನ್ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರು. ಈ ಕಾರ್ಯಕ್ರಮದ ಈ ಮೂಲ ಉದ್ದೇಶವನ್ನು ಕೂಡ ಅವರಿಗೆ ವಿವರಿಸಲಾಗಿದೆ. ಅವರು ಈ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಿನ್ನೆ ರಾತ್ರಿಯೂ ಕೂಡ ವಿದೇಶದಲ್ಲಿದ್ದಂಥ ಶ್ರೀಯುತ ಯು.ಟಿ. ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿದ್ದಾರೆ. ಅವರು ಕೂಡ ಈ ಹಿಂದೆ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಹಲವು ಸಲಹೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಜಿಲ್ಲೆಯ ಈ 3 ಜಿಲ್ಲೆಯ ನಮ್ಮ ಜಿಲ್ಲಾ ಪಂಚಾಯತ್ಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಹೊರತುಪಡಿಸಿ ಬೇರೆಲ್ಲ ಭಾಗದ ಅಭಿವೃದ್ಧಿ ನಮ್ಮ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಜೋಡಣೆ ಮಾಡಬೇಕಾಗಿದೆ. ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಬೇಕಾಗಿದೆ. ಅದಕ್ಕೊಂದು ರೂಪುರೇಷೆಯನ್ನ ಅದನ್ನ ಕೊಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಈ ದಿಕ್ಕಿನಲ್ಲಿ ಶ್ರೀಯುತ ಮಂಜುನಾಥ್ ಭಂಡಾರಿ ಅವರು ಮತ್ತು ಐವನ್ ಡಿಸೋಜರು ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಲವು ಸಲಹೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾದಂತ ಅವಶ್ಯಕತೆಗಳು ಕೂಡ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ದುಡಿತಕ್ಕಂಥ ಕೈಗೆ ಆ ಕೆಲಸವನ್ನು ಮಾಡ್ತಕ್ಕಂಥ ಹುಮ್ಮಸ್ಸಿಗೆ ಆ ಫ್ರೀ ಪವರ್ ಅದು 10 HP ಮೋಟ್ರಿಗೆ ಫ್ರೀ ಪವರನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ರೈತರಿಗೆ ಅದು ಭಾಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥ ಕಾರ್ಯಕ್ರಮ ಯಾವತ್ತೂ ಕೂಡ ನಮ್ಮ ಸರ್ಕಾರದಿಂದ ವಿಶೇಷವಾಗಿ ನಮ್ಮ ಪಕ್ಷದಿಂದ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಪಕ್ಷದ ಕೆಲಸ ಕಾರ್ಯಗಳನ್ನು ಇದ್ದರೆ ದಯವಿಟ್ಟು ನಮ್ಮನ್ನು ಕರೆಸ್ಕೊಳ್ಳಿ. ದಯವಿಟ್ಟು ನನಗೆ ಈ ಕಡೆ ಬಂದು ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಆಸೆ. ಯಾವತ್ತೂ ಕೂಡ ಮಂಜುನಾಥ್ ಅವ್ರು ಯಾಕೆ ಹಂಗೆ ನೋಡ್ತಿರೋ ಗೊತ್ತಿಲ್ಲ ನನಗೆ. ದಯವಿಟ್ಟು ನಾವು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಈ ಕಡೆ ಭಾಗದಲ್ಲಿ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇರೋದ್ರಿಂದ ಅದರಿಂದ ನಮ್ಮ ಪಕ್ಷಕ್ಕೆ ನನಗೆ ಸಹಕಾರ ಆಗುತ್ತೆ ಅಂತ ಹೇಳಿದರೆ ಬೇಕಾದ್ರೆ ಶಿವಭವನ ಕೂಡ ಸ್ವಲ್ಪ ಕೆಲಸನ ಬಿಟ್ಟು ಇಲ್ಲೇ ಪ್ರಯಾರಿಟಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಯಾಕಂದರೆ ನೀವು ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿಗೆ ಹೋಗಿ ನಾನು ಇಲ್ಲಿ ಬಂದು ಕೂತ್ಕೊಳ್ತೀನಿ. ಕೆಲಸ ಕೊಡಿ ನನಗೆ. ಯಾಕೆಂದರೆ ಅಧಿಕಾರವನ್ನು ನಮ್ಮ ಪಕ್ಷದಿಂದ ನನಗೆ ಕೊಟ್ಟಿದ್ದಾರೆ. ಪಕ್ಷಕ್ಕೆ ನಾವು ದುಡಿತಕ್ಕಂಥ ಜವಾಬ್ದಾರಿ ನಮ್ದು ಇರ್ತದೆ. ಯಾವತ್ತೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂತ ಹೇಳಿ ರಾಜ್ಯಡು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಿತ್ತ ಮಟ್ಟೋಗೇರ್ ಸಾಧನೆ ಒಂದೇನು ಇಡೀ ಅಧ್ಯಯನ ಮಲ್ತದು ಜೋಕ್ಲಿಗೆ ಬರವನ್ನು ಒಂಜೇ ಮಾಡದರಿಟ್ಟು ಕೊರ್ಪುಣ ದಿಟ್ಟಿಡು ಸರ್ಕಾರ ಕ್ರಮದೆ ತಂದೊಂದು ರಾಜ್ಯ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಕುಡ್ಲಡು ಪಂತೇರೆ. ರಾಜ್ಯದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಕುಡ್ಲಾಡು ಜಿಲ್ಲಾ ಕಾಂಗ್ರೆಸ್ ಭವನಡು ಸುದ್ದಿ ಕುಟುಡು ಪಾತಿರ್ದು ರಾಜ್ಯಡು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಮಿತ್ತ ಮಟ್ಟೋಗೇರ್ ಸಾಧನೆ ಒಂದೇನು ಇಡೀ ಅಧ್ಯಯನ ಮಲ್ತದು ಜೋಕ್ಲೆಗೆ ಬರವನು ಒಂಜೇ ಮಾಡದಡಿಟ್ಟು ಕೊರ್ಪುಣ ದಿಟ್ಟಿಡು ಸರ್ಕಾರ ಕ್ರಮದೆ ತಂದು ಈ ದುಂಬು ಸರ್ಕಾರ ಬಜೆಟ್ 500 ಶಾಲೆಯನ್ನು ಘೋಷಣೆ ಮಲ್ತಿತ್ತಂಡು ಆಂಡ ಸುಮಾರು 800 ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಕರ್ನಾಟಕ ಸರ್ಕಾರ ಒಪ್ಪಿಗೆ ಕೊಡ್ತು ಪಂಡೇರು. ಕಲ್ಯಾಣ ಕರ್ನಾಟಕ ಭಾಗಗೂ 125 ಬರವುಗೂ ದೆತ್ತದಿ ಓಡುವುದು ನಿರ್ಧಾರ ಮಲ್ತದಂಡು ಸುಮಾರು 800 ಶಾಲೆಯನ್ನು ಕಟ್ಟುನೆತ ಒಟ್ಟುಗೂ ಪರೀಕ್ಷೆಡು ಪಾಸ್ ಎಡ್ಡೆ ಬರ್ಪುಣಂಚ ಕ್ರಮದೆ ತಂದು ಕಲ್ಪುಗೂ ಒತ್ತು ಕೊರ್ದು ಬರವು ಕಲ್ಪನಗಳ ಬುಲಿಚಿಲು ತನ್ನಾತಿಗೆ ಸಾಧ್ಯ ಆಪುನೊಂದು ಅರ್ಪಂಡೇರು.
ಜೋಕ್ಲಿಡ ಟ್ಯಾಲೆಂಟ್ ಕೆಪಾಸಿಟಿ ಮಾತಲ ಉಂಡು ಅಂಡ ಐನು ಪಿದೈಕ ನೇರ ನಮ್ಮ ಅವಕಾಶ ಕೊರುಡು ರಾಜ್ಯದ ಮಾತಾ ಭಾಗುಲಿನ ಜಿಲ್ಲಾಡಳಿತ ಎಡ್ಡೆ ಸಾಕಾರ ಕೊರ್ತುಂಡು ಶಾಲೆಲೆಡು ಎಡ್ಡೆ ಬಿಲೆತ್ತ ತೆನಸು ಕೊರೊಂದುಂಡು ಬರವು ಇಲಾಖೆಡು ಬೇಲಿದ ಅವಕಾಶ ಕೊರಿಯರ ಕ್ರಮದೆ ತೊಂದುಂಡು 13 ಸರ್ಕಾರಿ ಟೀಚರ್ ಬೊಕ ಅನುದಾನ ಶಾಲೆಲೆಗ್ ಬರವು ಕಲ್ಪವನಕ್ಲು ಸೇರ್ನಂಚ ಒಟ್ಟು 18 ಸಾರೋಡು ದೆಚ್ಚ ಬರವು ಕಲ್ಪವನಕ್ಲೇನು ದೀಯರೆಂಗ್ಲು ಕ್ರಮದೆ ತೊಂದಾಂದು ಮಧು ಬಂಗಾರಪ್ಪ ಪಂಡೇರು ಬರವು ಇಲಾಖೆಡು ಬೋಡಾಯಿನಾದ ಬದಲಾವಣೆಯನ್ನು ಮಲ್ತದುಂಡು ಬೆಂಗಳೂರು ಬುಡ್ದು ರಾಜ್ಯಡು ಸಮೀಕ್ಷೆದ ಕಾರ್ಯ ಸರಿಯಾದ ನಡೆತದುಂಡು ಹೆಚ್ಚಿನ ಮಾತ ಕಡೆತ ಸಮೀಕ್ಷೆನು ಬರವು ಕಲ್ಪವನಕ್ಲು ಬೇಗ ಮುಗಿಪು ಇருந்து ಬರವು ಇಲಾಖೆದ ಮಂತ್ರಿ ಪಂಡೇರು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ನಾಯಕರು ಪದ್ಮರಾಜ್ ಆರ್ ಪೂಜಾರಿ ಸುದ್ದಿ ಕೂಟೊಡಿದ್ದೇರು. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಲ್ಲಿ ಕೊಡ್ತಕ್ಕಂಥದ್ದು. ಯಾಕೆಂದರೆ KPS ಅಂದರೆ LKG ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಅಡ್ರೆಸ್ಸಲ್ಲಿ ಒಂದೇ ಪ್ರಿಮಿಸಸ್ಸಲ್ಲಿ 14 ವರ್ಷ ಕೊಟ್ಟರೆ ಪೇರೆಂಟ್ಸಿಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಅದು ಕೊರತೆ ಕಾಣ್ತಾ ಇತ್ತು. ಅದಕ್ಕೆ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು 500 ಶಾಲೆ. ಆದರೆ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ನನಗೆ ಭಾಳ ಸಂತೋಷ, ಬೇರೆ ಬೇರೆ ವ್ಯವಸ್ಥೆ, ಹಣದ ವ್ಯವಸ್ಥೆ ಎಲ್ಲ ನಾವು ಮಾಡಿ ಸುಮಾರು 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರ್ತಕ್ಕಂಥದ್ದು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೂ ಹೆಚ್ಚು, ಯಾಕೆಂದರೆ ಅಲ್ಲಿ ಅಕ್ಷರಾವಿಷ್ಕಾರ ಅಂತ ಹೇಳಿ ಸುಮಾರು ಅವ್ರಿಗೆ ಬರ್ತಕ್ಕಂಥ ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದುಡ್ಡೇನು ಬರ್ತದೆ ಅದರಲ್ಲಿ 25% ಶಿಕ್ಷಣಕ್ಕೆ ಕಡ್ಡಾಯವಾಗಿಡಬೇಕು. ಅಂದರೆ 1250 ಕೋಟಿ, 5000 ಕೋಟಿಯಲ್ಲಿ 1250 ಕೋಟಿ ಅದರ ಸಹಕಾರ ಎಲ್ಲ ತಗೊಂಡು ಸುಮಾರು 800 ಶಾಲೆಗಳನ್ನು ಮಾಡ್ತಕ್ಕಂಥದ್ದು. ರಾಜ್ಯದೊರ್ಮಿಡು ನಡತುಂದುಪ್ಪುನ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಎಂಟನ ಸಾಕಾರ ಉಂಡು ಆಂಡ ಲೆಕ್ಕದಿಪ್ಪುನ ಕಾರ್ಯೋಡು ದುಂಬು ಮಲ್ಪೊಡೈನ ಅಟ್ಟನೆಲೆನು ಮಲ್ತದು ಜೀರಂದು ವಿಧಾನ ಪರಿಷತ್ ಸದಸ್ಯರು SL ಭೋಜೇಗೌಡ ದೂರದೀರು. ವಿಧಾನ ಪರಿಷತ್ ಸದಸ್ಯರು SL ಭೋಜೇಗೌಡರು ಸುದ್ದಿ ಕೂಟುಡು ಪಾತಿರದು ರಾಜ್ಯದೊರ್ಮಿಡು ನಡತುಂದುಪ್ಪುನ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಎಂಟ್ಲಿನ ಸಾಕಾರ ಉಂಡು ಆಂಡ ಲೆಕ್ಕದಿಪ್ಪುನ ಕಾರ್ಯೋಡು ದುಂಬು ಮಲ್ಪೊಡೈನ ಅಟ್ಟಣೆ ಮಲ್ತೊಂದು ಜೇರು ಲೆಕ್ಕದಿಪ್ಪನ ಪೊರ್ತುಡು ಕಾರಣ ಇಜ್ಜಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೊಕ್ಕ ಬರವು ಕಲ್ಪವನಕ್ಲಿ ಕೊರ್ನ ನೋಟಿಸ್ ಪಿರದಿಪ್ಪುಡು ಈ ತುರ್ತುಗೆ ಲೆಕ್ಕ ಮುಗಿತಿನ ಜಾಗೆಲಿನ ಪಟ್ಟಿಡ್ದು ದೆತ್ತು ಪಾಡ್ದು ಸರಿಯಾಯಿನ ಲೆಕ್ಕದಿಪ್ಪುನಿಗೆ ಅವಕಾಶ ಮಲ್ತು ಕೊರುಡುಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತಗೂ ಒತ್ತಾಯ ಮಲ್ತುದೇರು. ಲೆಕ್ಕದಿಪ್ಪುನ ಕಾರ್ಯನು ಕಡೆಸಾದ ನಡಪಾಯರೆ ಕಾರಣಕರ್ತೆರಾಯಿನ ಅಧಿಕಾರಿಗಳಿಗೆ ಎದುರಾದ ಕಠಿಣ ಕ್ರಮದಿತ್ತನೋಡು ಒವ್ವೇ ಲೆಕ್ಕದಿಪ್ಪುನ ಕಾರ್ಯೋಲಿಗೆ ಬರೋ ಕಲ್ಪವನಕ್ಲೇನು ಗಲಸೆ ಬಲ್ಲಿಂದು ಸುಪ್ರೀಂ ಕೋರ್ಟ್ ಪಂತಡು ಒಂದುವೇ ಪೊರ್ತುಡು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯಂತೀರು ಬರವು ಇಲಾಖೆದ ಪ್ರಧಾನ ಕಾರ್ಯಂತೀರಲ ಬರವು ಕಲ್ಪವನಕ್ಲೇನು ಗಲಸಂದ ನಂಚ ಆದೇಶ ಪಿದಾಡ್ಪಾದೇರು ಇಂಚ ಇತ್ತಂಡಲ ದಕ್ಷಿಣ ಕನ್ನಡ ಜಿಲ್ಲೆಡು ಬರವು ಕಲ್ಪವನಕ್ಲೇನು ಬೋಡಾಯಿನಾಥ ಗಲಸೊಂದಿರು ರಾತ್ರಿ ಫೋನ್ ಮಲ್ತದು ಹಿರಿಯ ಅಧಿಕಾರಿಗಳು ಜವಾಬ್ದಾರಿ ಪಟ್ಟೊಂದುಲ್ಲಿರು ಹುಲ್ಯಕಾಂಡೆ 6 ಗಂಟೆಗೆ ಫೋನ್ ಮಲ್ತದು ಲೆಕ್ಕದಿಪ್ಪುನಿಗೆ ಮೊಬೈಲ್ ಲಾಗಿನ್ ಆಯರ ಒತ್ತಡ ಪಾಡೊಂದುಲ್ಲಿರು ಒಂದು ಸರಿಯತ್ತಂದು ಭೋಜೇಗೌಡರು ಪಂಡೀರು. 22ರಿಂದಲೇ ಸಮೀಕ್ಷೆ ಪ್ರಾರಂಭ ಆಗಬೇಕಾದ್ರೆ ಮೇಲ್ವಿಚಾರಕನ 8 ದಿವಸ ಮುಂಚೆ ಹಾಕಬೇಕೋ 8 ದಿವಸ ಆಮೇಲೆ ಹಾಕ್ಬೇಕು ಹೇಳಿ. ನೀವು ಮೇಲ್ವಿಚಾರಕರನ್ನು 1 ವಾರದ ಈ ಸರ್ಕಾರ ಆದೇಶ ಕೊಟ್ಟು 1 ವಾರದ ನಂತರ ಹಾಕಿದ್ರಿಂದ ಇವತ್ತು ಈ ಪರಿಸ್ಥಿತಿಯನ್ನು ನೀವು ಎಲ್ಲ ಶಿಕ್ಷಕರಿಗೆ ನರಕಯಾತನೆಯನ್ನು ಮಾಡಿದ್ದೀರಿ. ಚೀಫ್ ಸೆಕ್ರೆಟರಿ ಆಫ್ ದಿ ಗೌರ್ನಮೆಂಟ್ ಒಂದು ಆದೇಶ ಮಾಡಿದರು, ಯಾವುದೇ ವಿಶೇಷವಾಗಿ ಹೈಸ್ಕೂಲ್ ಶಿಕ್ಷಕರನ್ನು ಇದಕ್ಕೆ ಬಳಕೆ ಮಾಡಬಾರ್ದು. ದಿರ್ ಈಸ್ ಎ ಆರ್ಡರ್ ಫ್ರಮ್ ದಿ ಸುಪ್ರೀಂ ಕೋರ್ಟ್. ಯಾವುದೇ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ಯಾವುದೇ ಬೇರೆ ಅನ್ಯ ಕಾರ್ಯಗಳಿಗೆ ನೇಮಕ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ, ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಲಿ ತೊಂದರೆ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಬರವು ಕಲ್ಪನಗ್ಲು ಪ್ರತಿಯೊರಿಲ ಭಗವದ್ಗೀತೆ ಓದುದು ಆಯ್ತ ಸಂದೇಶ ತೆರೆಯೋ ನೋಡೊಂದು ಒಡಿಪು ಶ್ರೀಕೃಷ್ಣ ಮಠದ ಪುತ್ತಿಗೆ ಪರ್ಯಾಯ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೇರು ಒಡಿಪುದ ಯಕ್ಷಗಾನ ಕಲಾರಂಗದ ವಿದ್ಯಾಪೋಷಕ್ ಕಾರ್ಯಕ್ರಮದ ಮುಗಿತಲಲ್ಲಿ ಆರ ಆಶೀರ್ವಚನ ಕೊರಿಯರು. ಯಕ್ಷಗಾನ ಕಲಾರಂಗ ಒಡಿಪುದ ನೆಲೆಟ್ಟು ವಿದ್ಯಾಪೋಷಕ್ ನಿಧಿ ಪಟ್ಟಣ ಕಾರ್ಯಕ್ರಮ ಒಡಿಪು ಶ್ರೀಕೃಷ್ಣ ಮಠದ ಅಂಗನಡು ಇಡೀ ದಿನ ಬರವು ಕಲ್ಪನಕ್ಲೆಗ್ ಮಾರ್ಗದರ್ಶನದೊಟ್ಟುಗು ನಡೆತದು ಅಕ್ಕೇರಿಗೂ ಮುಗಿತಲಲ್ಲಿ ಸಾಟಣೆ ಆದಿತ್ತಂಡು ಒಡಿಪು ಶ್ರೀಕೃಷ್ಣ ಮಠದ ಪುತ್ತಿಗೆ ಪರ್ಯಾಯ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಬೊಕ್ಕ ಕಿರಿಯ ಸ್ವಾಮೀಜಿ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದ್ಯರು ಇತ್ತದ ಕಾರ್ಯಕ್ರಮ ನಡೆತಂಡು ಯಕ್ಷಗಾನ ಕಲಾರಂಗದ ಕಾರ್ಯಂತಿರು ಮುರಳಿ ಕಡೆಕಾರ ಪಾತಿರ್ದು ಇಡಿಮುಟ್ಟ ಬರವು ಕಲ್ಪನ ಬಡವರಿಗೆ 49 ಇಲ್ಲು ಕಟ್ಟದು ಕೊಡ್ತನು ಮೂಜಿ ಇಲ್ಲು ಬುಡ್ದು ಬೊಕ್ಕ ಮಾತಾ ಕಟ್ಟದ ಕೊರ್ನಕ್ಲು ಬೇತಿ ಜಾತಿದಾಕ್ಲು ಇಲ್ಲು ದೆತೊನ್ನಕ್ಲು ಬೇತಿ ಜಾತಿದಾಕ್ಲು ಇದು ಜಾತಿ ಜಾತಿಯಿಂದ ಬೊಬ್ಬೆಗೆ ಏನೊಂದುಂಡು ಮಾತಾ ಮಠದಕ್ಲು ಉಂದೆ ಕಾದು ಪಣವು ಸಾಯ ಕೊರ್ತೇರು ಎಂದು ಪಂಡೇರು
ಒಟ್ಟು 1227 ಜನ ಬರವು ಕಲ್ಪನಕ್ಲಿಗೆ ಯಕ್ಷಗಾನ ಕಲಾರಂಗದ ವಿದ್ಯಾ ಪೋಷಕ ನಿಧಿ ಕಾರ್ಯಕ್ರಮ ಒಟ್ಟು 1,30,15,15,500 ರೂಪಾಯಿನ ಸ್ವಾಮೀಜಿರು ಪಟ್ಟೀರು. ಶ್ರೀ ಸುಶ್ರೀಂದ್ರ ಸ್ವಾಮೀಜಿ ಆಶೀರ್ವಚನ ಕುರಿದು ಕೃತಜ್ಞತೆ ಪನ್ಪುನವು ಭಾರಿ ಮುಖ್ಯವಾಯಿನವು. ಸಹಾಯ ಪಡೆದು ಸಾಧನೆ ಮಲ್ತಿಬೊಕ್ಕ ಅಹಂ ಬರಿಯರ ಬಲ್ಲಿ ಎಂದು ಪಂಡಿರು. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿದು ವಿದ್ಯಾಭ್ಯಾಸ ಪಂಡ ಕಾಸ್ದ ಸಹಾಯ ಮಾತ್ರ ಅತ್ತು ಎಡ್ಡೆ ಗುಣ ಸಂಸ್ಕಾರ ದೃಷ್ಟಿಕೋನ ಅಗತ್ಯ. ಹಳ್ಳಿಡು ಕೃಷಿ ಮಲ್ಪನಕ್ಲೇ ಇಜ್ಜಿರು, ಹೋಟೆಲ್ಗೆ ಎಡ್ಡೆ ಬೇರೆ ತಿನ್ನಲ ಕೆಲಸದಕ್ಲೆ ಇಜ್ಜಿರು. ಇಂಚಾಂಡ ಸಮಾಜದ ಸಮತೋಲನ ತಪ್ಪನ ಪೋಡಿಗೆ ಉಂಡು ಎಂದು ಪಂಡನ ಸ್ವಾಮೀಜಿರು. ಪ್ರತಿಯೊರಿ ವಿದ್ಯಾರ್ಥಿಲ ಭಗವದ್ಗೀತೆ ಓದುದು ಐತ ಸಂದೇಶ ತೆರೆಯುನುಡು. ಕೋಟಿ ಗೀತ ಲೇಖನ ಯಜ್ಞ ಶುರು ಮಲ್ತದ 1 ಕೋಟಿ ಜನ ಗೀತೆ ಬರೆಯೋಡು. ಗೀತ ಜಯಂತಿದ ದುಂಬುನಾನಿ ನವೆಂಬರ್ 30 ಶ್ರೀಕೃಷ್ಣ ಮಠದ ನಿಲೆಟ್ 1 ಲಕ್ಷ ಜನತ ಭಗವದ್ಗೀತೆ ಪಾರಾಯಣ ದೀವೊಂದ ಅಂದು ಪಂಡೇರು. ಜೋಕ್ಲಿಗಾದ ಭಗವದ್ಗೀತೆ ಬರೆಪನ 500 ಬೂಕ್ಲೆನ ಸ್ವಾಮೀಜಿರು ಧರ್ಮವು ಕೊರಿಯರೆ ವ್ಯವಸ್ಥೆ ಮಲ್ತದಿತ್ತದು. ಇರುವೇರಿಗೆ ಸ್ವಾಮೀಜಿರು ಕೊರ್ದು ಎಡ್ಡೆಪ್ ಬಯಕೇರು. ಆನಂದ ಸೀಕುಂದ, ಸುಗ್ಗಿ ಸುಧಾಕರ ಶೆಟ್ಟಿ, ಮುನಿಯಾಲ್ ಉದಯಕುಮಾರ್ ಶೆಟ್ಟಿ, ಆನಂದ ಸುವರ್ಣ, ವಾಸುದೇವ ಕಾಮತ್, ಹರಿಶ್ಚಂದ್ರ, ಅರುಣ್ ಕುಮಾರ್ ಇಂಜ ಬೇತೆ ಬೇತೆ ವಲಯದ ನಾಯಕರು ಬಿನ್ನಿರಾದಿತ್ತರು. ಯಕ್ಷಗಾನ ಕಲಾರಂಗದ ಪದಾಧಿಕಾರಿಗಳು ಪೊರ್ತುದಿತ್ತರು. ಪಣವದ ಗುರುಕಾರ್ಯರು ಕೆ ಸದಾಶಿವರಾವ್ ಸೊಲ್ಮೆಸಂದಾಯರು, ಮುರಳಿ ಕಡೆಕಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇದು ಅತ್ಯಂತ ಶ್ಲಾಘನೀಯವಾದದ್ದು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಅನೇಕ ರೀತಿಯಾದಂತಹ ಸಹಾಯಗಳನ್ನು ನಾವು ಮಾಡಬಹುದು, ಆದರೆ ವಿದ್ಯಾದಾನ ಅಂತ ಹೇಳುವುದು ಅತ್ಯಂತ ಶ್ರೇಷ್ಠವಾದದ್ದು ಅಂತೇಳಿ ಶಾಸ್ತ್ರವು ತಿಳಿಸಿಕೊಡುತ್ತೆ. ನಾವು ಪಡೆದ ಸಹಾಯವನ್ನು ನಾವು ಪುನಃ ಕೊಡಬೇಕು. ಕೃತಜ್ಞತೆ ಹೇಳುವಂಥದ್ದು ನಮ್ಮ ಗುರುಗಳು ಯಾವತ್ತು ಹೇಳು, ಕೃತಜ್ಞತೆ ಹೇಳುವಂಥದ್ದು ಅತ್ಯಂತ ಮುಖ್ಯವಾದದ್ದು. ಅನೇಕ ಸಂಸ್ಥೆಗಳಲ್ಲಿ ಬಿಸ್ನೆಸ್ನಲ್ಲಿ ಎಲ್ಲದರಲ್ಲಿಯೂ ಕೂಡ ಜನ ಬರುವುದಿಲ್ಲ. ಎಲ್ಲರೂ ಕೂಡ ಡಾಕ್ಟರ್ ಆಗ್ತಾಯಿದ್ದೇನೆ, ಇಂಜಿನಿಯರ್ ಆಗ್ತೇನೆ ಅಂತೇಳಿ ಇದನ್ನು ನಾವು ಏಕಮುಖಿಯಾದಂತಹ ಈ ಒಂದು ಚಿಂತನೆಯನ್ನು ಮಾಡಿದರೆ ಸಮಾಜದ ಸಮತೋಲನ ತಪ್ಪಿ ಹೋಗಬಹುದು ಎಂಬಂತಹ ಒಂದು ಆತಂಕ ಅನೇಕ ವಿಮರ್ಶಕರಿಗೆ ಕಾಡ್ತಾ ಇದೆ. ಸ್ಟ್ಯಾಂಪ್ ಬಿಡುಗಡೆ ಮಲ್ತನದವರ ಪತ್ರಕರ್ತರ ಸಂಘದ ಪುದರು ಸರ್ಕಾರದ ದಾಖಲೆಗಳು ಶಾಶ್ವತವಾದ ಒಯ್ಯರೆ ಸಾಧ್ಯ ಆಪಣೊಂದು ಭಾರತೀಯ ಪೋಸ್ಟ್ ಇಲಾಖೆದ ಹಿರಿಯ ಮುಖ್ಯಸ್ಥರು ಸುಧಾಕರ ಮಲ್ಯ ಪಂತೇರು. ಕುಡ್ಲಡು ಪತ್ರಕರ್ತರ ಸಂಘದ ಬಂಗಾರ ಪರ್ಬದಲ್ಲಿ ಕೊಡು ಸ್ಟ್ಯಾಂಪ್ ಬಿಡುಗಡೆ ಮಲ್ತದಾರರು ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಬಂಗಾರ ಪರ್ಬದ ನಿಂಪುಗಾದು ಪೋಸ್ಟ್ ಇಲಾಖೆದ ಮೈ ಸ್ಟ್ಯಾಂಪ್ ಯೋಜನೆಯಡಿಟ್ಟು ಸ್ಟ್ಯಾಂಪ್ ಒಂಜಿನ ಬಿಡುಗಡೆ ಮಲ್ಪನ ಕಾರ್ಯಕ್ರಮ ಕೂಡಲ ಪತ್ರಿಕಾ ಭವನಡು ನಡೆತಂಡು. ಭಾರತೀಯ ಪೋಸ್ಟ್ ಇಲಾಖೆದ ಹಿರಿಯ ಮುಖ್ಯಸ್ಥರು ಸುಧಾಕರ ಮಲ್ಯ ಸ್ಟ್ಯಾಂಪ್ ಬಿಡುಗಡೆ ಮಲ್ತದು ಪಾತಿರ್ದು. ಬಂಗಾರ ಪರ್ಬದಲ್ಲೇ ಕೊಡು ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಮಲ್ಪನ ಬೊಕ್ಕ ವಾರ್ತಾಮಾಣಿಲಿಗೆ ಪೋಸ್ಟ್ ಇಲಾಖೆದ ಅಪಘಾತ ಇನ್ಸೂರು ಯೋಜನೆ ಮಲ್ತನವು ಪುಗರಣ ಸಂಗತಿ. ಇತ್ತ ಸ್ಟ್ಯಾಂಪ್ ಬಿಡುಗಡೆ ಮಲ್ತು ನಡೆದವರ ಸಂಘದ ಪುದರ ಸರ್ಕಾರದ ದಾಖಲೆಗಳು ಶಾಶ್ವತವಾದ ಉರಿಯರು ಸಾಧ್ಯ ಅಂದ ಪಂಡೇರು. ಮಲ್ಲಬಿನ್ನಿರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಾರಾಷ್ಟ್ರ ಘಟಕದ ಗುರುಕಾರ್ಯರು ರಾನ್ಸ್ ಬಂಟ್ವಾಳ ಪಾತಿರ್ದು. ಭಾರತದ ಪೋಸ್ಟ್ ಇಲಾಖೆ ಲೋಕೋಡೆ ಮಲ್ಲ ಪೋಸ್ಟ್ ವ್ಯವಸ್ಥೆ ಆದುಂಡು ಸ್ಟ್ಯಾಂಪ್ 500 ರೂಪಾಯಿದ ಆಂಡಲ ಐತ ಬಿಲೆ 500 ರೂಪಾಯಿದ ಆತುಂಡು ಎಂದು ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ಶ ಕಾರ್ಯಕ್ರಮ ಉದ್ದೇಶಿಸಿದ ಪಾತಿರಿರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಗುರುಕಾರ್ಯ ವಹಿಸಿದ್ದರು. ಸಂಘದ ಕಾಸರಗೋಡು ಘಟಕದ ಗುರುಕಾರ್ಯರು ಎ.ಆರ್. ಸುಬ್ಬಯ್ಯ ಕಟ್ಟೆ, ಕುಡ್ಲದ ಪ್ರೆಸ್ ಕ್ಲಬ್ ಗುರುಕಾರ್ಯರು ಪಿ.ಬಿ. ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ಅನ್ನು ಮಂಗಳೂರು, ಹಿರಿಯ ವಾರ್ತಾಮಾಣಿ ಆನಂದ ಶೆಟ್ಟಿ ಬೊಕ್ಕ ರಾಮಕೃಷ್ಣರ ಆರ್, ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜಗನ್ನಾಥ ಶೆಟ್ಟಿ ಬಾಳ, ಸಂಘದ ಪಣವು ಗುರುಕಾರ್ಯರು ಪುಷ್ಪರಾಜ್ ಬಿ.ಎನ್ ಬೊಕ್ಕ ಒತ್ತು ಗುರುಕಾರ್ಯರು ಭಾಸ್ಕರ್ ರೈ ಕಟ್ಟ ಈ ಪೊರ್ತುಡಿತ್ತೇರು. ನಮ್ಮ ಅಂಚೆ ಇಲಾಖೆ ಜೊತೆಗೂಡಿ ಒಂದು ಅಪಘಾತ ವಿಮೆ ಅಂತ ಒಂದು ಕುಟುಂಬಕ್ಕೆ ಒಂದು ಸುರಕ್ಷತೆಯನ್ನು ನೀಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರಾಯೋಜಕತ್ವ ಮಾಡಿ ಅದನ್ನು ಇವತ್ತು ಪತ್ರಕರ್ತರ ಕಾರ್ಯನಿರತ ಮತ್ತೆ ಕಾಕತಾಳೀಯೂ ಏನು. ಸೊ ಈಗ ನಿಮ್ಮ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಈಗ ಪೋಸ್ಟಲ್ ವೀಕ್ ಅನ್ನು ಆಚರಿಸ್ತಾ ಇದ್ದೇವೆ. ನಾವು ಇವತ್ತಿಂದ 10 ತಾರೀಕುವರೆಗೆ ಅಂಚೆ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಜಾಗತಿಕವಾಗಿ ಒಂದು ಭಾರತೀಯ ಅಂಚೆ ಇಲಾಖೆ ಏನೊಂದು ನಿಲುವನ್ನು ಹೊಂದಿದೆ ಅದು ವಿಶ್ವ ದಾಖಲೆ ಅಂತ ಅನಿಸ್ಕೊಂಡಿದ್ದೇನೆ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಒಂದು ಮೊಹರವಾಗಿ ನಿಲ್ಲುವಂಥದ್ದೇ ಒಂದು ಇತಿಹಾಸ. MP MLAಗಳಿಗೆ ಇವನ್ ಸೆಂಟ್ರಲ್ ಆ ಟೈಮ್ ಮಿನಿಸ್ಟ್ರಿ ಪಡೆದು ಅವರ ನಂತರ ಒಂದು ಅಂಚೆ ಡಾಕಿನ 3 ಬಂತು. ಮಧ್ಯಾಹ್ನ 3-3:30 ಗಂಟೆಗೆ ಅದನ್ನು ಓಪನ್ ಮಾಡಿ ನೋಡ್ಲಿಕ್ಕೆ ನಮಗೊಂದು ಖುಷಿ. ನಾವು ಹೋಗ್ತಾ ಇದ್ವಿ. ಅಂದರೆ ಐತಿಹಾಸಿಕವಾಗಿ ಕೂಡ ಅಂಚೆ ಇಲಾಖೆದು ಮಹತ್ವ ಆಗಿತ್ತು. ಈಗಲೂ ಕೂಡ ಅದೇ ಮಹತ್ವವನ್ನು ಅಂಚೆ ಇಲಾಖೆಯು ಮತ್ತು ಅಲ್ಲಿನ ಸಿಬ್ಬಂದಿಗಳು ಅಧಿಕಾರಿಗಳು ಮುಂದುವರಿಸುವುದು ಶ್ಲಾಘನೀಯ. ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಗೂ ಬರ್ಪಣ ಭಕ್ತಿರ್ನ ಆರೋಗ್ಯ ಎಡ್ಡೆಗಾದ ನವಪ್ರದಕ್ಷಿಣೆ ಸೇವೆಗೆ ಚಾಲನೆ ಕೊಡ್ತೀರು.
ಪುಲ್ಯಕಾಂಡೆ 5-7 ಗಂಟೆ ಮುಟ್ಟ ಭಕ್ತರು ಈ ಸೇವೆಡು ಪಾಲ್ದೆ ತುನ್ನೆರೆ ಅವಕಾಶ ಮಲ್ತು ಕೊಡ್ತೇರು. ಒಡಿಪು ಜಿಲ್ಲೆ ಕಾಪುದ ಉಚ್ಚಂಗಿ ಸೇರಿದು ಶ್ರೀ ಮಾರಿಯಮ್ಮನ ಕ್ಷೇತ್ರ ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಗೂ ಬರ್ಪನ ಭಕ್ತರ್ನ ಆರೋಗ್ಯ ಎಡ್ಡೆಪ್ಪು ಕಾತುನಿರೆ ನವಪ್ರದಕ್ಷಿಣಿ ಸೇವೆಗೆ ಚಾಲನೆ ಕೊಡ್ತೀರಿ. ಪ್ರತಿಷ್ಠ ಬ್ರಹ್ಮಕಲಶದ ಪುರ್ತುಡು ಆಯುರ್ವೇದಿಕ ದೈ ಪೂತ ದೈಕ್ಲಿ ನಡೆದಿದ್ದು ದೇವಸ್ಥಾನಗೂ ಬರ್ಪನ ಭಕ್ತರಿಗೆ ಎಡ್ಡೆ ಆರೋಗ್ಯ ತಿಕ್ಕೊಡುವುದು ಈ ಸೇವೆಯನ್ನು ಶುರು ಮಾಡ್ತದಂಡ. ನಿಚ್ಚಲ ಪುಲ್ಯಕಾಂಡೆ 5 ಗಂಟೆ 7 ಗಂಟೆ ಮುಟ್ಟ ಭಕ್ತರು ಈ ಸೇವೆಡು ಪಾಲ್ದೆತುನೆರೆ ಅವಕಾಶ ಮಲ್ತು ಕೊಡ್ತುಂಡು. ಈ ಸೇವೆದಲ್ಲಿ ಕೊಡು ಸ್ವಲ್ಪ 9 ಜನ ಕಂಡನಿ ಬೊಡಿದು ಒಂಜಿ ಪೊರ್ತುಡು ತುಡರ ಪೊತ್ತಾದು ಕೊರಂಗ್ರಪಾಡಿ ವಿದ್ವಾನ್ ಕುಮಾರಗುರು ತಂತ್ರಿ ದುಂಬಾಳ್ತಿಡು ಬೊಕ ಶ್ರೀನಿವಾಸ ತಂತ್ರಿ ಕಲ್ಯ ಜೊತೆ ಸೇರಿಗೆ ದೊಟ್ಟುಗು ಅಪ್ಪಿಡ ವಿಶೇಷ ಪ್ರಾರ್ಥನೆ ಸಂದಾಂಡು. ಹೊಸದಾದ ಕಟ್ಟದ್ನ ಜೋಡು ದೀಪನ ಜಾಗೆ ಬೊಕ ಕೈಕಾರ ದಿಕ್ಕುನ ಜಾಗೆನು ಒಂದುವೆ ಪೊರ್ತುಡು ಉದೀಪನ ಮಲ್ತೇರು. ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ರತ್ನಾಕರ ಶೆಟ್ಟಿ ನಡಿಕೆರೆ, ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ, ಒತ್ತು ಗುರುಕಾರ್ಯರು ಕಾಪು ದಿವಾಕರ ಶೆಟ್ಟಿ, ಕಾರ್ಯತ್ವವನ್ನಾಧಿಕಾರಿ ರವಿಕಿರಣ್ ಈ ಪೊರ್ತುಡು ಇತ್ತೇರು. श्रीकात्यायन्यै नमः श्रीकात्यायन्यै नमः श्रीकात्यायन्यै नमः श्रीमहागौर्यै नमः श्रीमहागौर्यै नमः श्रीमहागौर्यै नमः श्रीमहागौर्यै नमः ದಿಂಜ ಪಾಲ್ ಜೋಕ್ಲು ಟಿವಿ ಮೊಬೈಲ್ ತೂವೊಂದು ಪಾಶ್ಚಿಮಾತ್ಯ ಸಂಸ್ಕೃತಿಲಿನ ಅಡಿಯಾಳ್ನಂಚ ಉಪ್ಪುನಗ ಪ್ರದ್ಯುಮ್ನ ತೇಜಸ್ವಿ ಐಕೊಂಜಿ ಅಪವಾದದಂಚೊಲ್ಲೇರು. ಅರೆಗೆ ನಮ್ಮ ಮಾತ ಪ್ರೋತ್ಸಾಹ ಕೊರ್ದು ಆಶೀರ್ವಾದ ಮಲ್ಪೊಡೊಂದು ಕುಡ್ಲದ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ಮಾನು KS ಮಂತೇರು. ಕುಡ್ಲಡ್ ಪ್ರದ್ಯುಮ್ನ ತೇಜಸ್ವಿಯರ್ನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮಟು ಗುರುಕಾರ್ಮ ವಹಿಸಿದಾರು ಪಾತೇರಿಯರು. ನಾಟ್ಯ ನಿಕೇತನ ಕೊಲ್ಯದ ನಿಲೆಟ್ ಪ್ರದ್ಯುಮ್ನ ತೇಜಸ್ವಿಯರ್ನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಕುಡ್ಲದ ಕುದ್ಮುಲ್ ರಂಗರಾವಪುರ ಭವನೋಡು ಸೋಮವಾರ நடத்தண்டு. ಪ್ರದ್ಯುಮ್ನ ತೇಜಸ್ವಿ ಗುರುಕುಲು ಸೇರಿನಂಚ ಮಾತೆರ್ನಲ ಆಶೀರ್ವಾದತೆ ತೊನ್ನ ಬಿರಿಕ್ ನಾಟ್ಯಗುರು ನಾಟ್ಯಾಚಾರ್ಯರು ಉಳ್ಳಾಲ ಮೋಹನ್ ಕುಮಾರ್ ಇತ್ತದು ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರಣಿಕ್ ತುಡರ್ಬೋಳ್ಬ ಪೊತ್ತಾದು ಕಾರ್ಯಕ್ರಮ ಉದೀಪನ ಮಲ್ತೇರು. ಪ್ರದ್ಯುಮ್ನ ತೇಜಸ್ವಿ ಭರತನಾಟ್ಯ ಪ್ರದರ್ಶನ ಕುರಿಯರು. ಸಭಾಲಿಸಿಡು ರಂಗಭೂಮಿ ಹವ್ಯಾಸಿ ಕಲಾವಿದರು ರೋಹನ್ ಎಸ್ ಉಚ್ಚಿಲ ಮಾತೆರೆಲ್ಲ ಎತ್ಕೊಂಡಿರು. ಕುಡ್ಲದ ಹೆಚ್ಚಿಗೆ ಸತ್ರ ಬುಕ್ಕ ಜಿಲ್ಲಾ ನ್ಯಾಯಾಧೀಶರು ಮಾನು KS ಉರ್ಕಾರ್ಮೆಟ್ ನಡತ್ನಲ್ಲಿಸಿಡು ನಾಟ್ಯ ನಿಕೇತನ ಕೊಲ್ಯದ ನಾಟ್ಯ ಗುರುಕುಲಾಯ್ನ ಉಳ್ಳಾಲ ಮೋಹನ್ ಕುಮಾರ್ ಬುಕ್ಕ ಡಾಕ್ಟರ್ ರಾಜಶ್ರೀ ಉಳ್ಳಾಲ ಮುಕ್ಲಿಗ್ ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ M ಮೋಹನ್ ಆಳ್ವ ಬುಕ್ಕ ಬಿನ್ನಿರು ಸಮ್ಮಾನದ ಮರ್ಯಾದೆ ಮಲ್ತೇರು. ಪ್ರದ್ಯುಮ್ನ ತೇಜಸ್ವಿನ ಮದ್ದಳೆ ಗುರು ಮುರಾರಿ ಕಡಂಬಳಿತಾಯರಿಗ್ಲ ಸಮ್ಮಾನದ ಮರ್ಯಾದೆ ಮಲ್ತೇರು. ಉಳ್ಳಾಲ ಮೋಹನ್ ಕುಮಾರ್ ಪಾತಿರ್ದು ತನ್ನ ಶಿಷ್ಯರು ಎಡ್ಡೆಪ್ಪು ಬಯಕು ನಡೆದವರ ಆರೋಗ್ಯಡುಲ್ಲೆ ಸಂತೋಷಡುಲ್ಲೆ ಎಂದು ಪಂಡಿನಾರು ಪ್ರದ್ಯುಮ್ನಾಗು ಎಡ್ಡೆಪ್ಪು ಬಯಕೆರು. ಡಾಕ್ಟರ್ M ಮೋಹನ್ ಆಳ್ವ ಪಾತಿರ್ದು ಇತ್ತಿದ ಪಾಠದ ಹುಟ್ಟುಗೂ ಭರತನಾಟ್ಯ ಯಕ್ಷಗಾನ ಇಂಚ ಮಾತಾ ಕಲೆಯನ್ನು ಕಲ್ತದು ಸೌಂದರ್ಯ ಪ್ರಜ್ಞೆ ಬುಲೆಪವನವು ಮಲ್ಲ ಕಾರ್ಯ. ಸೌಂದರ್ಯ ಪ್ರಜ್ಞೆ ಉಪ್ಪುನಕ್ಲು ದೇಶ ಭಾಷೆ ಸಂಸ್ಕೃತಿ ಮಾತಾ ಪ್ರೀತಿ ಮಲ್ಪುವೆಂದು ಪಂಡೇರು. ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ಮಾನು KS ಗುರ್ಕಾರ್ಮೆದ ಪಾತ್ರ ಪಂಡದು ದಿಂಜ ಪಾಲ್ ಜೋಕ್ಲು ಟಿವಿ ಮೊಬೈಲ್ ತೂವೊಂದು ಪಾಶ್ಚಿಮಾತ್ಯ ಸಂಸ್ಕೃತಿದ ಅಡಿಯಾಳ ಆಪನಿನ್ ತೂಪ ಅಂಚಿನವಳು ಪ್ರದ್ಯುಮ್ನ ತೇಜಸ್ವಿ ಐಕೊಂಜಿ ಅಪವಾದದಂಚೊಲ್ಲಿರು. ನಮ್ಮ ಗುರುಕುಲಿನ ಮರಪಿರಬಲ್ಲಿ ಪ್ರದ್ಯುಮ್ನಗ ಬುಕ್ಕ ಗುರುಕುಲೈನ ಮೋಹನ್ ಕುಮಾರ್ ಬುಕ್ಕ ರಾಜಶ್ರೀಯರಿಗೆ ಎಡ್ಡೆಪ್ಪು ಬಯಕು ಎಂದು ಪಂಡಿರು. ನಿಟ್ಟೆ ಸಂಸ್ಥದ ರಿಜಿಸ್ಟ್ರಾರ್ ಡಾಕ್ಟರ್ ಹರ್ಷ ಹಲಹಳ್ಳಿ, ದುಂಬುದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್, ನಾಟ್ಯ ನಿಕೇತನ ಕೊಲ್ಯದ ಗುರುಕುಲು ವಿದುಷಿ ಡಾಕ್ಟರ್ ರಾಜಶ್ರೀ ಉಳ್ಳಾಲ, ಪ್ರದ್ಯುಮ್ನ ತೇಜಸ್ವಿಯರ್ನ ಅಮ್ಮೇರು ಡಾಕ್ಟರ್ ಅಶ್ವಿನ್ ತೇಜಸ್ವಿ, ಡಾಕ್ಟರ್ ಶಾಲಿನಿ ಅಶ್ವಿನ್ ಲೇಸ್ಡ್ ಪಾಲ್ಗೊಂಡಿರು. ವಿದುಷಿ ಸುಮಂಗಳ ರತ್ನಾಕರ್ ಕಾರ್ಯಕ್ರಮ ಸುಧಾರತ್ ಕೊರಿಯರು. ಪ್ರದ್ಯುಮ್ನ ತೇಜಸ್ವಿನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮಟು ಡಾಕ್ಟರ್ ರಾಜಶ್ರೀ ಉಳ್ಳಾಲ, ವಿದ್ವಾನ್ ಸ್ವರಾಗ್, ಸುರೇಶ್ ಬಾಬ್ ಕಣ್ಣೂರು, ವಿದ್ವಾನ್ ಮುರಳೀಧರ ಉಡುಪಿ ಬುಕ್ಕ ವಿದ್ವಾನ್ ಬಾಲಕೃಷ್ಣ ಪುತ್ತೂರು ಹಿನ್ನೆಲೆ ಸಂಗೀತ ಕಲಾವಿದರಾದ ಪಾಲ್ಗೊಂಡಿರು. ಅವನನ್ನು ಹೆತ್ತಂತ ಅವನ ತಾಯಿ ತಂದೆಗಳು ಧನ್ಯರು. ಅವನ ಜೀವನದಲ್ಲಿ ಈ ಕಲೆ ಅವನಿಗೆ ಉಳಿದಿದೆ. ಇದು ಮಾತ್ರ ಅಲ್ಲ, ಮತ್ತು ಯಕ್ಷಗಾನ ಎಲ್ಲದರಲ್ಲಿ ಇದ್ದಾನೆ. ಅದರಿಂದ ಅವನಿಗೆ ಹೆಚ್ಚು
ಒತ್ತು ಈ ಕಲೆಯ ಮೇಲೆ ಬಹಳ ನಿರರ್ಗಳವಾಗಿ ನರ್ತಿಸಿ ನಮ್ಮ ಶಾಸ್ತ್ರೀಯ ಕಲೆಯ ಪವರ್ ಏನುಂಟಂತ ತೋರಿಸಿಕೊಟ್ಟಿದ್ದಾನೆ. ನನ್ನ ಶಿಷ್ಯರ ಆರೈಕೆಯಿಂದ ನಾನು ಹೀಗೆ ಇದ್ದೇನೆ. ಇನ್ನು ಕರ್ನಾಟಕ ಸಂಗೀತ ಇದನ್ನೆಲ್ಲ ಜೋಡಣೆ ಮಾಡಿಕೊಂಡು ಇವತ್ತು ಒಂದು ಅಂಥ ಅಭಿರುಚಿಯನ್ನು ಬೆಳೆಸಿಕೊಂಡು ಹೋಗುವುದು, ಇದರ ಮುಖಾಂತರ ಇಡೀ ಒಂದು ಮಕ್ಕಳಿಗಾಗಲಿ ಇಡೀ ಮನುಷ್ಯನಿಗಾಗಲಿ ಅತಿ ಮುಖ್ಯವಾಗಿ ಬೇಕಾದಂಥ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವಂಥ ಕೆಲಸ ಇದು ಬಹಳ ದೊಡ್ಡ ಶ್ಲಾಘನೀಯವಾದಂಥ ಕೆಲಸ. ಈಗಾಗಲೇ ಅವರು ಗುರುಗಳು ತಮ್ಮ ಮಾತುಗಳಲ್ಲಿ ಹೇಳಿದ್ರು, 15ನೇ ವಯಸ್ಸಿನಲ್ಲಿ ರಂಗಪ್ರವೇಶ ಮಾಡಿದ್ದಾನೆ ಅಂತ ಅಂದರೆ ಆತನ ಸಾಧನೆ ಅಮೋಘ, ಅದು ಮೆಚ್ಚುವಂತಹದ್ದು. ಅದನ್ನು ನಾವೆಲ್ಲರೂ ಕೂಡ ಆಶೀರ್ವದಿಸಿ ಅವನಿಗೆ ಪ್ರೋತ್ಸಾಹಿಸಬೇಕು. ಅರ್ಕುಳ ಸುಬ್ರಾಯ ಆಚಾರ್ಯರ್ನಂಚ ಮಿತ್ತ ಮಟ್ಟಗೂ ಏರಿಯರೆ ಎನ್ನಡದು ಸಾಧ್ಯ ಆಯ್ದಿನಲ ಅರಣ ಪುದರ್ದ ಪ್ರಶಸ್ತಿ ತಿಕ್ಕನ ಒಂಜಿ ಸಮಾಧಾನಂದು ಯಕ್ಷಗಾನ ಕಲಾವಿದಿರು ತೀರ್ಥಹಳ್ಳಿ ಗೋಪಾಲ ಆಚಾರ್ಯರು ಪಂತೇರು. ಬೆದ್ರದ ಅಲಂಗಾರ ಜಗದ್ಗುರು ಶ್ರೀ ಅಯ್ಯ ಮಠುಟು ಅರ್ಕುಳ ಸುಬ್ರಾಯ ಆಚಾರ್ಯ ಪ್ರಶಸ್ತಿ ತಂದು ಆರು ಪಾತೇರಿಯರು. ಬೆದ್ರದ ಆನಂಗರ್ ಶ್ರೀ ಜಗದ್ಗುರು ಅಯ್ಯ ಮಠದ ಜೀರ್ಣೋದ್ಧಾರಲಿ ಕೊಡು ನಡಪಾಯಿನ ಶ್ರೀ ಗುರು ವಿಶ್ವಕರ್ಮ ಯಜ್ಞ ಬೊಕ್ಕ ಮುಷ್ಟಿ ಕಾಣಿಕೆ ಸಮರ್ಪಣೆದ ಕಾರ್ಯಕ್ರಮ ಹೊಡೆದು ಬೊಕ್ಕ ಅವೇ ವೇದಿಕೆಡು ಯಕ್ಷಗಾನ ರಂಗದ ಕರಿದು ಪೋಯಿನ ಪುದರ್ ಪೋಯಿ ಕಲಾವಿದಿರು ಅರ್ಕುಳ ಸುಬ್ರಾಯ ಆಚಾರ್ಯನ ನೆಂಪುದ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ನಡೆತದೆ. ಪ್ರಶಸ್ತಿ ತೊಂದರೆ ಇತ್ತಿನ ಆಟದ ಪುದರ್ ಪೊಯ್ ಕಲಾವಿದರು ತೀರ್ಥಹಳ್ಳಿ ಗೋಪಾಲ ಆಚಾರ್ಯರನ್ನ ಬಗೆಟ್ ದಿವಾಕರ ಆಚಾರ್ಯ ಗೆರುಕಟ್ಟೆ ಮೆಚ್ಚುಗೆದ ಭಾಷಣ ಮಲ್ತೇರು. ಅರ್ಕುಳ ಸುಬ್ರಾಯ ಆಚಾರ್ಯರ್ನ 141ನೇ ಜನ್ಮ ವರ್ಷವೊಂದು ಆರ್ ಕರಿದು ಪೋದು 8 ವರ್ಷ ಆಂಡ್ ಅಂಚಾದ ಹೆಚ್ಚಿನಗ್ಲಿಗಾರ ಏರುನ್ ತಿರಿದಿಪ್ಪಂದು ಯಕ್ಷಗಾನೋಡು ವಿಶ್ವಕರ್ಮ ಸಮಾಜದಕ್ಲು ದಿಂಜ ಜನ ಉಳ್ಳೇರು. ಐಟ್ ಕೀರ್ತಿ ಅಳಿಯಂದೆ ಉರಿಪ್ನ ಕೆಲವೇರು ಮಾತ್ರ ಅಂದು ದಿವಾಕರ ಆಚಾರ್ಯ ಪಂಡೇರು. ಶ್ರೀ ಜಗದ್ಗುರು ಅಯ್ಯ ಮಠದ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಕೇಶವತಂತ್ರಿ ಗುರುಕಾರ್ಮೇಡು ತೀರ್ಥಹಳ್ಳಿ ಗೋಪಾಲ ಆಚಾರ್ಯರಿಗೆ ಅರ್ಕುಳ ಸುಬ್ರಾಯ ಆಚಾರ್ಯ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೇರು. ಗೋಪಾಲ ಆಚಾರ್ಯರು ಪಾತಿರದು ಅರ್ಕುಳ ಸುಬ್ರಾಯ ಆಚಾರ್ಯನಂಚ ಮಿತ್ತ ಮಟ್ಟಗೂ ಏರಿಯರು ಎನ್ನಡದು ಸಾಧ್ಯ ಆತಜಿ ಆಂಡ ಸಮಾಧಾನ ಪಂಡ ಅರಣ ಪುದರ್ದ ಪ್ರಶಸ್ತಿ ತಿಕ್ಕುನ ಒಂದು ಪಂಡೇರು. ಕೇಶವತಂತ್ರಿ ಗುರುಕಾರ್ಮೆದ ಪಾತಿರ ಪಂಡದು ನವರಸ ತೂವೋಡು ಪಂಡದಾಂಡ ಆಟ ತೂವೋಡು ಗೋಪಾಲ ಆಚಾರ್ಯರ ಅವು ಮಾತಲ ಉಂಡು ಮಾತೆರೆಗಳ ಈ ಕಲೆ ಬರ್ಪುಜ್ಜಿಂದು ಪಂಡೇರು. ರಾಜೇಶ್ ಪುರೋಹಿತ, ಮುನಿಯಾಲ್ ಪುರಂದರ ಪುರೋಹಿತ ಬೊಕ್ಕ ಅರ್ಕುಳ ಸುಬ್ರಾಯ ಆಚಾರ್ಯ ಸಂಸ್ಮರಣ ಪ್ರತಿಷ್ಠಾನ ಗೀರು ಕಟ್ಟಿದ ಪದಾಧಿಕಾರಿಗಳು ಈ ಪೊರ್ತುರಿತ್ತಿರು. ಲೇಸ್ದ ಅಕೆರಿಗೆ ತಾಳಮದ್ದಲಿ ಕೂಟ ನಡೆತಂಡು. ವಿದ್ವಾಂಸನಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದವರು ಅರ್ಕುಳ ಸುಬ್ರಾಯಾಚಾರ್ಯರು, ತೀರ್ಥಹಳ್ಳಿ ಗೋಪಾಲಾಚಾರ್ಯರು. ಅವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಯಕ್ಷಗಾನ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ರಂಗದಲ್ಲಿ ಯಾವುದೇ ರೀತಿಯ ಪಾತ್ರಗಳನ್ನು ನಿರ್ವಹಿಸಬಲ್ಲಂಥ ಒಬ್ಬ ಅಪೂರ್ವ ಕಲಾವಿದರು. ಅವರಿಗೆ ಈ ಬಾರಿಯ ಅರ್ಕುಳ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು ನಮ್ಮ ಪ್ರತಿಷ್ಠಾನಕ್ಕೆ ಒಂದು ಅಭಿಮಾನದ ವಿಚಾರ. ಅರ್ಕುಳ ಸುಬ್ರಾಯಾಚಾರ್ಯ ನಮ್ಮ ಜಾತಿಯಲ್ಲಿ ಒಬ್ಬರು ಒಳ್ಳೆಯ ವಾಗ್ಮಿಗಳು ಅಂತ ಹೇಳ್ತಾ ಇದ್ದರು. ನನಗೆ ಅಷ್ಟು ಎತ್ತರಕ್ಕೆ ಏರಲಿಕ್ಕೆ ಆಗಲಿಲ್ಲ. ಆದರೆ ಸಮಾಧಾನ ಪಡುವುದು ಯಾಕೆ ಕೇಳಿದರೆ, ಅವರು ಏರಿದ ಎತ್ತರದ ಅವರ ಹೆಸರಿನ ಆ ಅರ್ಕುಳ ಸುಬ್ರಾಯಾಚಾರ್ಯ ಪ್ರಶಸ್ತಿ ನನಗೆ ಸಿಕ್ತಲ್ಲ. ಸಾಧಾರಣವಾಗಿ ಏರಿದ ಹಾಗೆ ಒಂದು ಕನಸು ಕಾಣ್ಬೋದು ಅಷ್ಟೇ. ನವರಸಗಳನ್ನು ನಾವು ಕಾಣಬೇಕಿದ್ರೆ ಯಕ್ಷಗಾನದಲ್ಲಿ ನೋಡಬೇಕಂತೆ. ಆ ನವರಸಗಳನ್ನು ಕಾಣುವಂಥದ್ದು ಒಂದು ಕಲೆ ಅಂದರೆ ಯಕ್ಷಗಾನ, ಅದೇ ಗಂಡು ಕಲೆ ಅಂತ ಅಂಥದ್ದನ್ನು ರೂಢಿಕೊಂಡು ಬಂದಂಥವರು ನಮ್ಮ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಒಬ್ಬರು. ಎಲ್ಲ ಕಲೆಗಳಲ್ಲಿ ಅವರಲ್ಲಿ ಉಂಟು, ಹಾಸ್ಯವೂ ಕೂಡ ಅದರಲ್ಲಿ ಇರ್ತದೆ. ಹಾಗೆ ಯಕ್ಷಗಾನ ಎಂಬುದು ಬಹಳ ಉತ್ಕೃಷ್ಟವಾದಂತಹ ಕಲೆ, ಶ್ರೇಷ್ಠವಾದ ಕಲೆ. ಅದು ಎಲ್ಲರಿಗೂ ಕೂಡ ಅದು ಬರುವುದಿಲ್ಲ. ಯಾವ ರೀತಿಗೆ ಮಾತಿನಲ್ಲಿ ಮಾತಾಡ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಮಾತು ಬರುವುದಿಲ್ಲ. ಭಾರತದ ಹಳ್ಳಿದ ಮೂಲೆ ಮೂಲೆಡ್ಲ ಊರ್ದ ಮರ್ದದ ಕ್ರಮ ಸಾರಗಟ್ಲೆ ವರ್ಷಲೆಡ್ದು ನಡತಬೈದಿನೆಂದು ಪುತ್ತೂರದ ದುಂಬುದ ಶಾಸಕರು ಸಂಜೀವ ಮಠಂದೂರು ಪಂತೇರು. ಮುಂಡೂರು ಪಂಜಲಡ್ ಸಾಲ್ಮರ ಆಯುರ್ವೇದದ ನಿಲೆಟ್ಟು ಒಂಜಿ ದಿನದ ಮೂಲವ್ಯಾಧಿ ಧರ್ಮದ ಮರ್ದದ ಶಿಬಿರ ಉದಿಪನ ಮಲ್ತದು ಆರು ಪಾತೇರಿಯರು. ಪುತ್ತೂರು ತಾಲೂಕುದ ಮುಂಡೂರು ಪಂಜಲಡ್ ಸಾಲ್ಮರ ಆಯುರ್ವೇದದ ನಿಲೆಟ್ಟು ಒಂಜಿ ದಿನದ ಮೂಲವ್ಯಾಧಿ ಧರ್ಮದ ಮರ್ದದ ಶಿಬಿರ ಐತಾರ ನಡತಂಡು. ಪುತ್ತೂರದ ದುಂಬುದ ಶಾಸಕರು ಸಂಜೀವ ಮಠಂದೂರು ಶಿಬಿರ ಉದಿಪನ ಮಲ್ತೇರು. ಸಂಜೀವ ಮಠಂದೂರು ಪಾತಿರದು ಹೆಚ್ಚು ಅಡ್ಡ ಪರಿಣಾಮ ಬೀರಂದನ ಪರಂಪರೆದ ವೈದ್ಯ ವಿಜ್ಞಾನದಂಚಿ ಜನಕ್ಗಳ ಹೆಚ್ಚಿಗೆ ಉಮೇದು ಬುಲೆಯೊಂದುಂಡು. ಭಾರತದ ಹಳ್ಳಿದ ಮೂಲೆ ಮೂಲೆಡ್ಲ ಊರುದ ಮರ್ದದ ಕ್ರಮ ಸಾರಗಟ್ಲೆ ವರ್ಷಲೆಡ್ದು ನಡತ ಬರೊಂದುಂಡು ಪಂಡೇರು. ಪುತ್ತೂರದ ಸಾಲ್ಮರ ಆಯುರ್ವೇದ ಮೂಲವ್ಯಾಧಿಗೆ ಭಾರಿ ಎಡ್ಡೆ ಮರ್ದಾದಿತ್ತದು. ಜನಕ್ಕಳು ತನ್ಕುಲಿನ ಸಮಸ್ಯೆಗೆ ಪರಿಹಾರ ನಾಡಪತ್ತದು, ಆರೋಗ್ಯ ರಕ್ಷಣೆಗೆ ದುಂಬು ಬರೋಡೊಂದು ಮಠಂದೂರು ಪಂಡೇರು.
ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ಕುಮಾರ್ ರೈ ಪಾತಿರ್ದು ಸಾರಗಟ್ಲೆ ವರ್ಷಲೆಡ್ದು ಜನಪದ ರೀತಿಡೆ ಬುಲೆದು ಬತ್ತನ ಆಯುರ್ವೇದ ಇತ್ತೆ ವಿಜ್ಞಾನವಾದ ಬದಲಾತನು ದೈಮರ್ದಲಿನ ಆಧಾರುಡುಪುನ ಪುತ್ತೂರುದ ಸಾಲ್ಮರ ಆಯುರ್ವೇದ ಮೂಲವ್ಯಾಧಿಗೆ ಭಾರಿ ಎಡ್ಡೆ ಪರಿಣಾಮದ ಮರ್ದ ಆದುಂಡು ಪಂಡಿರು. ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ, ರಾಮಕೃಷ್ಣ ಪ್ರೌಢಶಾಲೆದ ಸಂಚಾಲಕರು ಕಾವು ಹೇಮನಾಥ ಶೆಟ್ಟಿ ಇಂಚ ಪಾಕಜನ ಬಿನ್ನಿರಿ ಪೊರ್ತುಡಿತ್ತೇರು. ಸ್ವಲ್ಪ ವಯಸ್ಸಾದ ಮೇಲೆ ಏನೋ ಬೇರೆ ಬೇರೆ ಕಾಯಿಲೆಗಳು ಬಂದಾಗ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಕೊಡ್ತೇನೆ. ನನ್ನ ಏನು ಬೇರೆ ಸಂಪತ್ತಿಗಿಂತ ಈ ಆರೋಗ್ಯ ಸಂಪತ್ತೇ ನನಗೆ ಮೂಲ ಮುಖ್ಯ ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ವ್ಯಕ್ತಿಯ ಜೀವಮಾನದಲ್ಲಿ ಪ್ರತಿಯೊಬ್ಬ ಬಯಸುವಂಥದ್ದು ನಾನು ಸಾಯುವ ತನಕ ಆರೋಗ್ಯವಾಗಿರಬೇಕು ಅಂತೇಳಿ. ಸಾವಿರಾರು ವರ್ಷಗಳ ಹಿಂದೆ ಚರಕ ಸಮಿತಿಯಾಗಲಿ ಸುಶ್ರುತ ಸಮಿತಿಯಾಗಲಿ ನಾನು ಓದಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಗೊತ್ತಿರ್ಬೋದು, ಇದರಲ್ಲೆಲ್ಲ ಉಲ್ಲೇಖ ಮಾಡ್ಕೊಂಡು ಬಂದಂಥದ್ದು. ಆದ್ದರಿಂದ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಿಸ್ ಇಸ್ ಎ ವೆರಿ ಟೆಸ್ಟೆಡ್ ಸೈನ್ಸ್. ಎಷ್ಟೋ ಹಲವಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ವಿಜ್ಞಾನ ಇದೆ. ಕಾಶ್ಮೀರ ಪಿರಾಕೃದಿಂಚಲ ಶಿವನ ಆರಾಧನೆ ಬೊಕ್ಕ ಶೈವ ಪಂಥದ ಕೇಂದ್ರವಾದಂಡು ಈ ಶಿವನ ನಾಡು ಕೋಮು ಸೌಹಾರ್ದತೆಯನ್ನು ದೆರ್ತುಪತ್ತುನ ಒಂಜಿ ಮಹತ್ವದ ಸಂಗತಿ ನಡೆತದಂಡು. ಕಂಡದ ಪುನಗ ಕಾಶ್ಮೀರ ಮುಸ್ಲಿಂ ಒರಿಯಾಗ ಶಿವಲಿಂಗ ಒಂಜಿ ತೋಜಿದಿಂಡು. ಕಾಶ್ಮೀರ ಪಿರಾಕೃದಿಂಚಲ ಶಿವನ ಆರಾಧನೆ ಬೊಕ್ಕ ಶೈವ ಪಂಥದ ಕೇಂದ್ರವಾದಂಡು ಈ ಶಿವನ ನಾಡು ಕೋಮು ಸೌಹಾರ್ದತೆಯನ್ನು ದೆರ್ತುಪತ್ತುನ ಒಂಜಿ ಮಹತ್ವದ ಸಂಗತಿ ನಡೆತದಂಡು. ಬಡಕೈ ಕಾಶ್ಮೀರ ಕಣಿತ ಕೂಪುವರುಡು ಕಾಶ್ಮೀರದ ಮುಸ್ಲಿಂ ವ್ಯಕ್ತಿವರಿ ಆಯ್ನ ತೋಟದ ಭೂಮಿನ ಪುನಗ ಪಿರಾಕದ ಶಿವಲಿಂಗ ಒಂಜಿ ತಿಕ್ಕದು ಐನ ಪುರಾತತ್ವ ಇಲಾಖೆಗೂ ರಕ್ಷಣೆಡು ಕೈಬಗಸದೇರು. ತೋಟಗಾರಿಕೆ ಭೂಮಿನ ದಪ್ಪುನಗ ಈ ಸೂಕ್ಷ್ಮ ಕೆತ್ತನದ ಅಪೂರ್ವದ ಶಿವಲಿಂಗ ತೂಜಿದಂಡು. ಈ ಪಿರಾಕದ ಕಲಾಕೃತಿಯ ಧಾರ್ಮಿಕ ಮಹತ್ವವನ್ನು ತೆರಿನ ರಸೂಲ್ ವೈಯಕ್ತಿಕ ಲಾಭ ಅತನ ಓದಂಟಿಗೆ ಇಡೆಮಲ್ತ ಕೊರಂದೆ ಅಪಗನೆ ಜಮ್ಮು ಬೊಕ್ಕ ಕಾಶ್ಮೀರದ ಪುರಾತತ್ವ ಬೊಕ್ಕ ವಸ್ತು ಸಂಗ್ರಹಾಲಯನ ಇಲಾಖೆಗೂ ಈ ಬಗೆಟು ಮಾಹಿತಿ ಕೊಡ್ತೇರು. ಆಕಿಬ್ ರಸೂಲೇರ್ನ ಈ ಜವಾಬ್ದಾರಿದ ಕಾರ್ಯವು ಇಲಾಖೆ ಭಾರಿ ಪುಗಾಡ್ದಂಡು. ಬೇಗುಡು ಸಮ್ಮನದ ಮರ್ಯಾದೆ ಮಲ್ಕೊಂಡು ಘೋಷಣೆ ಮಲ್ತದಂಡು. ಎನ್ಮನೆ ಶತಮಾನುಡು ಕಾಶ್ಮೀರನು ಆಳ್ದನ ಶ್ರೇಷ್ಠ ಚಕ್ರವರ್ತಿ ಲಲಿತಾದಿತ್ಯ ಶಿವನ ಪರಮ ಭಕ್ತರಾದಿತ್ಯರು. ಆರ್ ಕಟ್ಟದ್ನ ಮಾರ್ತಾಂಡ ಸೂರ್ಯ ದೇವಸ್ಥಾನದ ಅಲಿದು ಉರಿದಿನವು ಇತ್ತೆಲ್ಲ ಕಾಶ್ಮೀರದ ಶೈವ ಪರಂಪರೆಗೆ ಸಾಕ್ಷಿ ಆತನು. 14ನೇ ಶತಮಾನುಡು ಲಲ್ಲೇಶ್ವರಿ ಪನ್ಪುರ ಆಧ್ಯಾತ್ಮ ಕವಯತ್ರಿ ಶಿವನ ಆರಾಧನೆ ನಡೀತಿದ್ದು ಕಾಶ್ಮೀರ ಭಾಷೆಡು ಶೈವ ಭಕ್ತಿ ಪರಂಪರೆಯನ್ನು ದುಂಬರಿತೇರು. ಪ್ರತಿಯೊಂಜಿ ಧೂಳುಡ್ಲ ಶಿವನ ಸಾರ ಉಪ್ಪುನ ಕಾಶ್ಮೀರದ ನೆಲೆಟು ಪಿರಾಕದ ಶಿವಲಿಂಗ ಒಂಜಿ ತೋಜಿದು ಐನು ಊರಿ ಮುಸ್ಲಿಂ ವ್ಯಕ್ತಿಯೇ ರಕ್ಷಣೆಗೆ ದುಂಬು ಬತ್ತನ ಸಂಗತಿ ವಿಶೇಷವಾದಂಡು. ಧರ್ಮ ಎಡ್ಡೆಪ್ಪಗೂ ಸಾಕ್ಷಿಯಾತಂಡು. ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ನಡತ್ನ ಮಾರ್ನಿಮಿದ ಉಚ್ಚೇಡು 18ನೇ ದಿನ ದತ್ತಯಾಗ ಧನ್ವಂತರಿ ಹೋಮ ಬೊಕ್ಕ ಚಂಡಿಕಾ ಯಾಗ ನಡಪಾದು ಪೂರ್ಣಾಹುತಿ ಮಲ್ತೇರು. ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಹಿಡಿದು ಮಧುಕರಿ ನಡತಂಡು. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು 11 ದಿನ ಶ್ರೀ ಶರನ್ನವರಾತ್ರಿ ಮಹೋತ್ಸವ ನಡಪಾದು ಮಾರ್ನಿಮಿದ ಜಡಕದ ದಿನ ವಿಶೇಷ ಕಾರ್ಯಕ್ರಮ ನಾಟನೆ ಮಲ್ತಿತ್ತೇರು. ಕ್ಷೇತ್ರದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯನ್ನ ದುಂಬಾಳ್ತಿಡ್ ನಡತ್ನ ಕಾರ್ಯಕ್ರಮಟು ಆನಿಕಾಂಡೆ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ಶ್ರೀ ಕುಂಭೇಶ್ವರಿ ಪೂಜೆ, ಶ್ರೀ ಗುರು ಪೂಜೆ, ನಾಗದೇವರಿಗೆ ಪೇರ್ದ ಅಭಿಷೇಕ, ಗೋಮಾತ ಪೂಜೆ ನಡಪಾಯರು. ಶ್ರೀ ದತ್ತಯಾಗ, ಶ್ರೀ ಧನ್ವಂತರಿ ಹೋಮ ಬೊಕ್ಕ ಚಂಡಿಕಾ ಯಾಗ ನಡಪಾದು ಪೂರ್ಣಾಹುತಿ ಕೊರಿಯರು. ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯರು ಭಕ್ತರೆಡಿದು ನಟ್ಟುನ ಸಂಪ್ರದಾಯದ ಮಧುಕರಿ ಅಟ್ಟಣೆ ಆದಿತ್ತಂಡು. ಮಧುಕರಿ ಸೇವೆಡಿದು ಬೊಕ್ಕ ಮಾ ಪೂಜೆ ಕರಿತೇರು. ಊರ ಪರ ಊರ ದಿಂಜನ ಭಕ್ತರು ಈ ಕಾರ್ಯಕ್ರಮಟ್ಟು ಪಾಲ್ಗೊಂಡೇರು. ಧಾರ್ಮಿಕ ಸಭೆಟು ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದ ಬೊಕ್ಕ ಕ್ಷೇತ್ರ ಸಮಿತಿದ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ ನಡತಂಡು. ಬಯ್ಯಗು ಭಜನಾ ಸಂಕೀರ್ತನೆ, ಐಡ್ದ ಬೊಕ್ಕ ಬಾಲಕೃಷ್ಣ ಮಂಜೇಶ್ವರ ಬೊಕ್ಕ ಕೂಟದ ಕ್ರೀಡ್ದು ನಾಟ್ಯ ವೈಭವಂ ಕಾರ್ಯಕ್ರಮ, ಶಾಸ್ತ್ರೀಯ ಬೊಕ್ಕ ಜನಪದ ನಲಿಕೆದ ಗೌಜಿ ಮೂಡ್ದು ಬತ್ತಂಡು. ಬಯ್ಯಡ್ದು ರಾತ್ರಿ ಮುಟ್ಟ ದೀಪಾರಾಧನೆ, ದುರ್ಗಾ ನಮಸ್ಕಾರ ಪೂಜೆ, ಲಲಿತಾ ಸಹಸ್ರನಾಮಾರ್ಚನೆ, ಅಷ್ಟವಧಾನ ಸೇವೆ, ಮಾಪೂಜೆ ಆದು ಭಕ್ತರಿಗೆ ಪ್ರಸಾದ ಕೊರಿಯರು. ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಬೊಕ್ಕ ಬಿನ್ನೀರ್ ಕಲಾವಿದಿಡ್ದು ಯಕ್ಷಗಾನ ಬಯಲಾಟ ನಡತಂಡು.
ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.